ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಅಮ್ಮ, ನಮ್ಮ ಇಡೀ ದಾನವ ಕುಲಕ್ಕೆ ಅಮಾವಾಸ್ಯೆ ಬಂದಿದೆ. ನೋಡಿದ್ಯಾ? ನಮ್ಮವರೆಲ್ಲ ಅವರವರೇ ಮಾತಾಡಿಕೊಳ್ಳುದು. ಅವರಿಗೆ ಎಲ್ಲಿಗೆ ಬಂದ್ರೆ ಅವರೆಲ್ಲಿದ್ದೇವೆ ಅಂತ ಅವರಿಗೆ ಗೊತ್ತಿಲ್ಲ. ಆದ್ರೆ ಸಮಸ್ಯೆ ಅಂತ ಹೇಳಿದ್ರೆ ನೀನು ಸರಿ ಇಲ್ಲ ಅಂತ ಹೇಳುದಲ್ಲ, ನೀನು ಎಂತ ಗೊತ್ತಾಗ್ಲಿಲ್ಲ ಅವರಿಗೆ. ಇದು ಎಂತದಪ್ಪ ಅಂತ ಅವರವರು ಮಾತಾಡಿಕೊಳ್ಳು. ತಾಯೇ, ಇಡೀ ಕತ್ತಲೆ ಆವರಿಸಿದೆ. ಅಮಾವಾಸ್ಯೆ ಹಾಗೆ ಕತ್ತಲೆ ಆವರಿಸುವಾಗ ಹುಣ್ಣಿಮೆ ಬರಬೇಕಾದ್ರೆ ಯಾರು ಬೇಕು? ಬೇರೆ ಕಡೆ ಹುಡುಕಬೇಕಮ್ಮ. ನಿನ್ನ ಮುಖದಲ್ಲೇ ಇದ್ದಾನಲ್ಲ. ಕತ್ತಲೆ ಆವರಿಸಿದ ದಾನವ ಕುಲಕ್ಕೆ ನಿನ್ನ ಮುಖ ಚಂದ್ರಿಕೆಯಿಂದ ಒಂದು ಬೆಳಕು ಕೊಡಮ್ಮ. ನಾನು ಶುಂಭನ ಆಜ್ಞಾಪ್ತನಾಗಿಯೇ ಬಂದವ, ಅವನ ಮಂತ್ರಿ. ಇಲ್ಲಿವರೆಗೆ ನಾನು ತಲೆ ಕಡಿಯುತ್ತಿದ್ದವ, ಇದ್ದವರ ತಲೆ ತುಳಿತಿದ್ದವ. ಆದ್ರೆ ನಾನು ಮಂತ್ರಿ ಅಲ್ವಾ ಅಮ್ಮ? ನಮಗೆ ಮಂತ್ರಿಗಳಿಗೆ ಸೋಲ್ತೇವೆ ಅಂತ ಗೊತ್ತಾಗುವಾಗ ಭಕ್ತಿ ಹೆಚ್ಚಾಗುದು. ಇದ್ದ ದೇವಸ್ಥಾನಕ್ಕೆ ಹೋಗುದು, ಇದ್ದಲ್ಲೆಲ್ಲ ಕಾಲಿಗೆ ಬೀಳುದು. ಅಲ್ಲಿವರೆಗೆ ದೇವರು ನೆನಪಾಗುದಿಲ್ಲ ನಮಗೆ. ಮಂತ್ರಿಗಳ ಕ್ರಮವೇ ಹಾಗೆ. ಎಲ್ಲ ಧರ್ಮಕ್ಕೆ ಅವರು ಗೌರವ ಕೊಡುವುದು, ಏನು ಕುಂಕುಮ ಇಟ್ಟುಕೊಳ್ಳುವುದು, ಏನು ಕೈ ಮುಗಿಯುವುದು, ಏನು ತಲೆ ತಗ್ಗಿಸುವುದು, ಏನು ಸ್ವಾಮಿಗಳಿಗೆ ಅಡ್ಡ ಬೀಳುವುದು, ಏನು ಮಠಕ್ಕೆ ಹೋಗುವುದು, ಇದೆಲ್ಲ ಸೋಲಿಕ್ಕಾಗುವಾಗ ಮಾತ್ರ. ಒಮ್ಮೆ ಗೆದ್ರ ಮತ್ತೆ ಇದರ ಬಗ್ಗೆ ಲಕ್ಷ್ಯವೇ ಇಲ್ಲ ಅವರಿಗೆ. ನಾನು ಮಂತ್ರಿ ಅಲ್ವೋ? ಗೊತ್ತಾಗಿದಮ್ಮ, ಇವತ್ತು ದಾನವ ಕುಲ ಸೋಲುವ ಹಂತಕ್ಕೆ ಬಂದಿದೆ. ಈ ಚಂಡಮುಂಡ ಧೂಮ್ರಾಕ್ಷರ ಹಾಗೆ ತಲೆ ಎತ್ತಿಕೊಂಡು ಎದೆಸೆಡೆಸಿಕೊಂಡು ಬಂದ್ರೆ ಆಗ್ಲಿಕ್ಕಿಲ್ಲ. ಸ್ವಲ್ಪ ಬದಲಾವಣೆ ಆಗಬೇಕಮ್ಮ. ಶುಂಭದಾನವ ಬಯಸಿದ, ಹುಟ್ಟಿದ್ದು ದಾನವ ಕುಲದಲ್ಲಿ ಅಮ್ಮ. ಹುಟ್ಟಿದ್ದು ಎಲ್ಲಿ ಅಂತ ಮುಖ್ಯ ಅಲ್ಲ,
ಸಾಧನೆ ಏನು ಅಂತ ಮುಖ್ಯ. ಎತ್ತರದ ಬೆಟ್ಟದ ತುದಿಯಲ್ಲಿ ಹುಟ್ಟುತ್ತದೆ ಕಳ್ಳಿ ಗಿಡ, ಯಾರಿಗಾದ್ರೂ ಬೇಕಾ? ಕೆಸರಿನಲ್ಲಿ ಹುಟ್ಟುತ್ತದೆ ತಾವರೆ ಹೂ, ದೇವರ ಹತ್ತಿರ ಹೋಗುದಿಲ್ವಾ? ಹುಟ್ಟಿದ್ದು ದಾನವ ಕುಲದಲ್ಲಿ ಅಮ್ಮ. ಆದ್ರೆ ಮಾಡಿದ ಸಾಧನೆ ಎಷ್ಟು ಅಂತ ಕೇಳಿದ್ರೆ ಇಡೀ ದೇವಲೋಕದವರೆಗೆ ವ್ಯಾಪಿಸಿದ ಅವನ ತಲೆಯ ಕಿರೀಟ, ಪಾತಾಳ ಲೋಕದಲ್ಲಿ ಉಂಟು ಅವನ ಪಾದದ ಉಗುರಿನ ಗುರುತು, ಅಷ್ಟು ಬೆಳೆದಿದ್ದ. ನಿನ್ನನ್ನು ಬಯಸಬೇಕು ಅಂತ ಖಂಡಿತ ಅವನಿಗೆ ಹರಿಯುತ್ತಾ ಇದೆ. ಸ್ವಲ್ಪ ಸ್ವಲ್ಪ ಈ ಮೊದಲಲ್ಲಿ ಬಂದವರಿಗಿಂತ ಭಿನ್ನನಾಗಿ ವರ್ತಿಸುತ್ತಾ ಇದೆಯಲ್ಲ. ಹಾಗಾದ್ರೆ ಧನ್ಯನಾದೆ. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೆ, ಪ್ರಾಜ್ಞ ಎಂಬುದಾಗಿ ಗುರುತಿಸಲೆ. ಅದೇ ಯಾಕೆ ನಿನಗೆ ಸಂಶಯ? ಧರೆಯೊಂದೇ ಸೂರ್ಯನೊಬ್ಬನೇ, ಧರೆಯಲ್ಲಿ ಶಕ್ತಿ ಅನ್ನುವುದು ಒಂದೇ. ಸಾವಿರ ಶುಂಭ ಇಷ್ಟೊಂದು ಅದಟ್ಟಿನಿಂದ ಮೆರೆಯಬೇಕು ಅಂತಾದ್ರೆ 1001 ನಾನು ಹೇಗೆ ವಿಜೃಂಭಿಸಬೇಡ? 1001 ಹತ್ತಿರ ಬರುವಾಗ ನಾವು ಎಡವಿ ಬೀಳುದ ನಿರೀಕ್ಷೆ ಸುಳ್ಳಾಗ ಏನು ಮನಸ್ಸು ಮಾಡಿದ್ರೆ 1001 ಸಿಕ್ಕಿತ್ತು. ಹೌದೌದು. ಹಸಿವು ತ್ರಿಷೆನಲ್ಲಿ ಅಧಿಕವಾಗಿದೆ. ದುಷ್ಟ ಸಂಹಾರನ ಹಸಿವು, ಶಿಷ್ಟ ಪರಿಪಾಲನ ತ್ರಿಷೆ. ಇನ್ನ ಹಸಿವೆ ಅಂತ ಹೇಳಿದ್ರೆ ಅನ್ನ ತಿನ್ನುವುದಲ್ಲ, ನೀರು ಕುಡಿಯುವುದಲ್ಲ. ಇನ್ನ ಹಸಿವೆ ಬಾಯಾರಿಕೆ ನಮ್ಮನ್ನು ನುಂಗಿ ನೀರು ಕುಡಿಯುವುದು. ಅಲ್ಲಿ ನಾನು ಹೇಳಿದಂತ ಮಾತು ಅರ್ಥ ಆಗಬೇಕು ಆದ್ರೆ ಕೇಳುಗನ ತ್ರಿಕರಣ ಶುದ್ಧವಾಗಿರ್ಬೇಕು. ಅದು ಶುದ್ಧ ಇಲ್ಲದಿದ್ರೆ ಬ್ರಹ್ಮದೇವ ಅನುಗ್ರಹ ಮಾಡ್ತಾನ. ಹೌದು. ಬಂದು ಒಲಿದು ನನಗೆ ವರ ಕೊಟ್ಟಿದ್ದಾನೆ. ಮೊದಲು ವಿರೂಪಾಕ್ಷ ಅಂತ ನನ್ನ ಹೆಸರು. ಈಗ ವರ ಕೊಟ್ಟ ಮೇಲೆ ರಕ್ತಬೀಜ ಅಂತ ಆಗಿದೆ. ಈಗ ವಿರೂಪಾಕ್ಷ ಅಂತ ಹೇಳಿದ್ರೆ ಯಾರಿಗೂ ಪರಿಚಯವೇ ಸಿಗುದಿಲ್ಲ. ರಕ್ತಬೀಜ ಅಂತ ಹೇಳಿದ್ರೆ ಮಾತ್ರ ಪರಿಚಯ. ಹೌದು, ಇಷ್ಟು ಬದಲಾವಣೆ. ಒಪ್ಪಬಹುದಿತ್ತೆ ನುಡಿಗೆ ತಪ್ಪಿದವೆಂಬುದಾಗಿ ನಿನ್ನ ನಡೆಯಿಂದಲೇ ಸ್ಪಷ್ಟಪಡಿಸಿ ಅಲ್ಲ ಏನಮ್ಮ ಕರೆ ತರುತ್ತೇನೆ ಎಂಬುದಾಗಿ ನಿನ್ನ ನೊಡೆಯನಿಗೆ ಧೈರ್ಯದ ವಚನ ಹೇಳಿ ಬಂದವು. ಶೋಣಿತಾಪುರವನ್ನು ಬಿಟ್ಟೆ ಕದಂಬಾವನವನ್ನು ಸೇರಿದೆ. ಕದಂಬಾವನದಲ್ಲಿ ನನ್ನನ್ನು ನೋಡಿದ ಬಳಿಕ ನಿನ್ನ ತಾದಂತ ಧೈರ್ಯ ಮಾಯವಾಯಿತೆ, ಭುಜದಲ್ಲಿರುವಂತ ಶಕ್ತಿ ಬುದ್ಧಿ ಹೋಯಿತೆ. ತನ್ನವರನ್ನು ಕಳುಹಿಗೊಟ್ಟು ಅರಮನೆಯಲ್ಲಿ ಉಳಿದಂತ ನಿನ್ನುடைய ಶುಂಭ ಅವನನ್ನು
ಅಲ್ಲಿ ಒಂದು ನೋಡು ಗುಂಪಿಗೆ ಸೇರದ ಬೀಜ. ಯುಗನ ನಾಶ ಆಗಲೇಬೇಕು. ದರಿದ್ರ ನಾಲಿಗೆಯನ್ನು ಚಾಚುತ್ತಾ ರಕ್ತ